ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯದ 10ನೇ ತರಗತಿಯ ವಿದ್ಯಾರ್ಥಿ ಬಳಪ ಗ್ರಾಮದ ಪಟೋಲಿಯ ಆಶ್ಲೇಷ ಆರ್ವಿ ತನ್ನ ಕೈಯ ತೂರು ಬೆರಳನ್ನ ಹಿಂದೆ ಮಡಚುವ ಮೂಲಕ ವರ್ಲ್ಡ್ ರೆಕಾರ್ಡ್ ಬರೆದು ಹೆಸರು ಮಾಡಿದ್ದಾರೆ. ತನ್ನ ಕೈಯ ತೂರು ಬೆರಳನ್ನ ಹಿಂದೆ ಮಡಚಿ 32 ನಿಮಿಷಗಳ ಕಾಲ ಆ ಸ್ಥಿತಿಯಲ್ಲಿ ಅತಿ ಹೆಚ್ಚು ಕಾಲ ಇದ್ದು ದಾಖಲೆಯನ್ನ ಬರೆದಿದ್ದಾರೆ. ಇವರು ಬಳಪ ಗ್ರಾಮದ ಪಟೋಲಿಯ ರಮೇಶ್ ಭಟ್ ಮತ್ತು ವೀಣಾ ಸಾವಿತ್ರಿ ದಂಪತಿಗಳ ಪುತ್ರರಾಗಿದ್ದಾರೆ. ನಾನು ಇಂಡೆಕ್ಸ್ ಫಿಂಗರನ್ನು ಹಿಂದೆ ಮಾಡಲು 5ನೇ ಕ್ಲಾಸಿಂದ ಶುರು ಮಾಡಿದ್ದೆ. ನನಗೆ ಇದಂದರೆ ಒಂದು ದಿವಸ ಯೂಟ್ಯೂಬಲ್ಲಿ ನೋಡುವಾಗ ಗಿನ್ನಿಸ್ ರೆಕಾರ್ಡ್, ಆಮೇಲೆ ರೆಕಾರ್ಡ್ಸ್ ಬೇರೆಯವ್ರದ್ದು ನೋಡಬೇಕಾದ್ರೆ ಈ ರೆಕಾರ್ಡ್ ಸಿಕ್ಕಿತ್ತು. ಹಾಗೆ ನಾನು ಇದನ್ನು ಟೈಮರ್ ಇಟ್ಟು ಒಮ್ಮೆ ಟ್ರೈ ಮಾಡಿದ್ದೆ. ಆಗ ಆ ಒಬ್ಬ ಮಾಡಿಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗಿದೆ. ಹಾಗೆ ನಾನು ಇದನ್ನು ಅವರ ವೆಬ್ಸೈಟಿಗೆ ಹೋಗಿ ನನ್ನ ಅಪ್ಲಿಕೇಶನ್ ಕೊಟ್ಟೆ. ಸ್ಪರ್ಧೆ ಅಂದರೆ ನಮ್ಮ ಸೆಲ್ಫಲ್ಲಿ ಅಂದರೆ ನಾವೇ ವಿಡಿಯೋ ಮಾಡಿ ಕಲಿಸ್ಲಿಕ್ಕೆ ಇರುವಂಥದ್ದು. ನಾನು 32 ನಿಮಿಷ 4 ಸೆಕೆಂಡ್ ಬೆರಳನ್ನು ಹಿಂದೆ ಇಟ್ಕೊಳ್ತೇನೆ. ಅಂದರೆ 5th ಸ್ಟ್ಯಾಂಡರ್ಡಲ್ಲಿ ನಾನು ಮಾಡಲಿಕ್ಕೆ ಅಭ್ಯಾಸ ಮಾಡ್ತಿದ್ದೆ. ಅಂದರೆ ಅವತ್ತು ಸುಮಾರು ಆಗ್ತಿರಲಿಲ್ಲ. ಈಗ ಅಂದರೆ ಟೈಮರ್ ಇಟ್ಟೆ, ಆಮೇಲೆ 4-5 ಸಲ ಇಡುವಾಗ ಜಾಸ್ತಿ ಟೈಮ್ ಮಾಡಲಿಕ್ಕೆ ಆಗ್ತಾ ಉಂಟು. ಅಂದರೆ ಇದೊಂದು ಅವಾರ್ಡ್, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅಂತ ಅದು ಸಿಕ್ಕಿತ್ತು. ಖುಷಿ ಆಗ್ತಾ ಉಂಟು. ಅಂದರೆ ವರ್ಲ್ಡ್ ರೆಕಾರ್ಡ್ ಅಂದರೆ ಅದು ತುಂಬ ಖುಷಿ ಆಗ್ತಾ ಉಂಟು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks. Glass shutter for kitchen, pantry, lift ups and magic corner. Wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.